ಈಸಿ ತುಳು ಚಾನೆಲ್ಗೆ ಸ್ವಾಗತ. ಇಲ್ಲಿವರೆಗೆ ನಾವು 12 ತುಳು ಪಾಠಗಳನ್ನು ಪೂರ್ತಿಗೊಳಿಸಿದೆವು. ಇವತ್ತು ನಿಮಗೆ ಒಂದು ಸಣ್ಣ ಪರೀಕ್ಷೆ ಕೊಡುತ್ತಿದ್ದೇನೆ. ಇದರಿಂದ ನಾವು ಇಲ್ಲಿಯವರೆಗೆ ಕಲಿತ ಎಲ್ಲ ಪಾಠಗಳನ್ನು ನೆನಪು ಮಾಡಿಕೊಳ್ಳಬಹುದು. ಈ ಪರೀಕ್ಷೆಯು 7ರಿಂದ 12ರವರೆಗಿನ ತುಳು ಪಾಠಗಳಿಗೆ ಸಂಬಂಧಪಟ್ಟಿದ್ದಾಗಿದೆ. ಹಾಗಾಗಿ ನೀವು ಈ ಪಾಠಗಳನ್ನು ಇನ್ನೂ ಓದಿಲ್ಲದಿದ್ದಲ್ಲಿ ದಯಮಾಡಿ ಓದಿಕೊಂಡು ಬನ್ನಿ. ಸರಿ, ಈಗ ಪರೀಕ್ಷೆಯನ್ನು ಶುರು ಮಾಡುವ. ಪ್ರಶ್ನೆ 1. ಆಯೆ ಎಂಬ ಸರ್ವನಾಮ ಬಳಸಿ ಪರ್ ಎಂಬ ಕ್ರಿಯಾಪದದ ಅನಿಶ್ಚಿತ ಭವಿಷ್ಯತ್ ಕಾಲದ ಕ್ರಿಯಾರಚನೆ ಮಾಡಿರಿ. ಪ್ರಶ್ನೆ 2. ಅವಳು ಇಂದು ಬಂದಾಳು ತುಳುವಿಗೆ ಅನುವಾದಿಸಿ. ಪ್ರಶ್ನೆ 3. ಜನರು ಕೇಳಿಯಾರು ತುಳುವಿಗೆ ಅನುವಾದಿಸಿ. ಆಯ್ಕೆಗಳು: ಎ. ಜನಕುಲು ಕೇಣೆರ್. ಬಿ. ಜನಕುಲು ಕೇನುವೆರ್. ಸಿ. ಜನಕುಲು ಕೇಣ್ಪೆರ್. ಡಿ. ಜನಕುಲು ಕೇಣಯೆರ್. ಪ್ರಶ್ನೆ 4. ಆಯೆ ನಿನಡ ಪಾತೆರಯೇ ಕನ್ನಡಕ್ಕೆ ಅನುವಾದಿಸಿ. ಆಯ್ಕೆಗಳು: ಎ. ಅವನು ನಿನ್ನೊಂದಿಗೆ ಮಾತನಾಡುವುದಿಲ್ಲ. ಬಿ. ಅವನು ನಿನ್ನೊಂದಿಗೆ ಮಾತನಾಡನು. ಸಿ. ಅವನು ನಿನ್ನೊಂದಿಗೆ ಮಾತನಾಡುತ್ತಿಲ್ಲ. ಡಿ. ಅವನು ನಿನ್ನೊಂದಿಗೆ ಮಾತನಾಡುತ್ತಾನೆ. ಪ್ರಶ್ನೆ 5. ಆಲು ಎಂಬ ಸರ್ವನಾಮ ಬಳಸಿ ಕಾಪು ಎಂಬ ಕ್ರಿಯಾಪದದ ಅನಿಶ್ಚಿತ ಭವಿಷ್ಯತ್ ಕಾಲದ ನಿಷೇಧಾರ್ಥಕ ಕ್ರಿಯಾರಚನೆ ಮಾಡಿರಿ. ಪ್ರಶ್ನೆ 6. ನಾನು ನಿನ್ನನ್ನು ಕರೆದೆನು ತುಳುವಿಗೆ ಅನುವಾದಿಸಿ. ಆಯ್ಕೆಗಳು: ಎ. ಯಾನು ನಿನನು ಲೆತ್ತೆ. ಬಿ. ಯಾನು ನಿನನು ಲೆತ್ತೆ. ಸಿ. ಯಾನು ನಿನನು ಲೆಪ್ಪೆ. ಡಿ. ಯಾನು ನಿನನು ಲೆಪ್ಪಿಯೆ. ಪ್ರಶ್ನೆ 7. ಎಂಕುಲು ಇಲ್ಲಡು ಇತ್ತ ಕನ್ನಡಕ್ಕೆ ಅನುವಾದಿಸಿ. ಆಯ್ಕೆಗಳು: ಎ. ನೀವು ಮನೆಯಲ್ಲಿ ಇದ್ದಿರಿ. ಬಿ. ನಾವು ಮನೆಯಲ್ಲಿ ಇರಲಿಲ್ಲ. ಸಿ. ನಾವು ಮನೆಯಲ್ಲಿ ಇದ್ದೇವೆ. ಡಿ. ನಾವು ಮನೆಯಲ್ಲಿ ಇದ್ದೆವು. ಪ್ರಶ್ನೆ 8. ನಾನು ಇಡ್ಲಿ ತಿಂದೆ ತುಳುವಿಗೆ ಅನುವಾದಿಸಿ. ಆಯ್ಕೆಗಳು: ಎ. ಯಾನು ಇಡ್ಲಿ ತಿಂದೆ. ಬಿ. ಯಾನು ಇಡ್ಲಿ ತಿಂಡೆ. ಸಿ. ಯಾನು ಇಡ್ಲಿ ತಿಂದೆ. ಡಿ. ಯಾನು ಇಡ್ಲಿ ತಿಂತೆ. ಪ್ರಶ್ನೆ 9. ನಾನು ನಿನ್ನನ್ನು ಕೇಳಲಿಲ್ಲ ತುಳುವಿಗೆ ಅನುವಾದಿಸಿ. ಆಯ್ಕೆಗಳು: ಎ. ಯಾನು ನಿನಡ ಪಂಡಿಜೆ. ಬಿ. ಯಾನು ನಿನಡ ಕೇಂಡಿಜೆ. ಸಿ. ಯಾನು ನಿಕ್ಕು ಕೇಂಡಿಜೆ. ಡಿ. ಯಾನು ನಿನಡ ಕೇಂಡಿಜೆ. ಪ್ರಶ್ನೆ 10. ನಮನು ತೂಯಿಜೇರ್ ಕನ್ನಡಕ್ಕೆ ಅನುವಾದಿಸಿ. ಆಯ್ಕೆಗಳು: ಎ. ನಾವು ನೋಡಲಿಲ್ಲ. ಬಿ. ನೀವು ಅವರನ್ನು ನೋಡಲಿಲ್ಲ. ಸಿ. ಅವರು ನಮ್ಮನ್ನು ನೋಡಲಿಲ್ಲ. ಡಿ. ನೀವು ನಮ್ಮನ್ನು ನೋಡಲಿಲ್ಲ. ಪ್ರಶ್ನೆ 11. ನಿಕುಲು ಎಂಬ ಸರ್ವನಾಮ ಬಳಸಿ ನಲಿಪು ಎಂಬ ಕ್ರಿಯಾಪದದ ಸಾಮಾನ್ಯ ಭೂತಕಾಲದ ಕ್ರಿಯಾರಚನೆ ಮಾಡಿರಿ. ಪ್ರಶ್ನೆ 12. ಅವು ಎಂಬ ಸರ್ವನಾಮ ಬಳಸಿ ದೆಪ್ಪು ಎಂಬ ಕ್ರಿಯಾಪದದ ಸಾಮಾನ್ಯ ಭೂತಕಾಲದ ನಿಷೇಧಾರ್ಥಕ ಕ್ರಿಯಾರಚನೆ ಮಾಡಿರಿ. ಪ್ರಶ್ನೆ 13. ಚಹಾ ಕುಡಿದಿರಾ ತುಳುವಿಗೆ ಅನುವಾದಿಸಿ. ಪ್ರಶ್ನೆ 14. ಊಟ ಆಯ್ತಾ ತುಳುವಿಗೆ ಅನುವಾದಿಸಿ. ಪ್ರಶ್ನೆ 15. ಈರ್ ಪೇರ್ ಕನತ್ತಿಜರೆ ಕನ್ನಡಕ್ಕೆ ಅನುವಾದಿಸಿ. ಪ್ರಶ್ನೆ 16. ಆಯ್ ಬಾಜನ ದಿಕ್ಕಿಜೆನ ಕನ್ನಡಕ್ಕೆ ಅನುವಾದಿಸಿ. ಪ್ರಶ್ನೆ 17. ಬರೆ ಕಾರಣವಾಚಕ ಕ್ರಿಯಾಪದಕ್ಕೆ ಬದಲಾಯಿಸಿ. ಪ್ರಶ್ನೆ 18. ಉಂತು ಕಾರಣವಾಚಕ ಕ್ರಿಯಾಪದಕ್ಕೆ ಬದಲಾಯಿಸಿ. ಪ್ರಶ್ನೆ 19. ನಿಕ್ಕೊಂಜಿ ಕಾಕಜಿ ಕಡುಪುಡಿಯ ಕನ್ನಡಕ್ಕೆ ಅನುವಾದಿಸಿ. ಆಯ್ಕೆಗಳು: ಎ. ನಿನಗೊಂದು ಪತ್ರ ಕಳುಹಿಸುತ್ತಾನೆ. ಬಿ. ನಿನಗೊಂದು ಪತ್ರ ಕಳುಹಿಸುತ್ತೇನೆ. ಸಿ. ನಿನಗೊಂದು ಪತ್ರ ಕಳುಹಿಸಿದೆ. ಡಿ. ನೀವು ಪತ್ರವನ್ನು ಕಳುಹಿಸಿದಿರಿ.
ಪ್ರಶ್ನೆ 20. ನಾನು ಅದನ್ನು ಬೇಗ ಮುಗಿಸುತ್ತೇನೆ. ತುಳುವಿಗೆ ಅನುವಾದಿಸಿ. ಆಯ್ಕೆಗಳು: ಎ. ಯಾನು ಅವೆನು ಬೇಗ ಮುಗಿಯುವೆ. ಬಿ. ಯಾನು ಅವೆನು ಬೇಗ ಮುಗಿಪ್ಪುವೆ. ಸಿ. ಯಾನು ಅವೆನು ಬೇಗ ಮುಗಿಪಾವೆ. ಡಿ. ಯಾನು ಅವೆನು ಬೇಗ ಮುಗಿಯೆ. ಪ್ರಶ್ನೆ 21. ಅವನು ಎಲ್ಲರನ್ನೂ ನಗಿಸುತ್ತಾನೆ. ತುಳುವಿಗೆ ಅನುವಾದಿಸಿ. ಆಯ್ಕೆಗಳು: ಎ. ಆಯ ಮಾತೆರೆಲ್ಲ ತೆಲಿತೆ. ಬಿ. ಆಯ ಮಾತೆರೆಲ್ಲ ತೆಲಿಪುವೆ. ಸಿ. ಆಯ ಮಾತೆರೆಲ್ಲ ತೆಲಿಪಾವೆ. ಡಿ. ಆಯ ಮಾತೆರೆಲ್ಲ ಬುಲಿಪಾವೆ. ಪ್ರಶ್ನೆ 22. ಆಯ ಮರನು ಕಟ್ಪಾಯೆ. ಕನ್ನಡಕ್ಕೆ ಅನುವಾದಿಸಿ. ಆಯ್ಕೆಗಳು: ಎ. ಅವನು ಮರವನ್ನು ಕಡಿದನು. ಬಿ. ಅವನು ಮರವನ್ನು ಕಡಿಸಿದನು. ಸಿ. ಅವನು ಮರವನ್ನು ಕಡಿಯುವುದಿಲ್ಲ. ಡಿ. ಅವನು ಮರವನ್ನು ಕಡಿಸಲಿಲ್ಲ. ಪ್ರಶ್ನೆ 23. ಲಕ್ ಆತ್ಮಾರ್ಥಕ ಕ್ರಿಯಾಪದಕ್ಕೆ ಬದಲಾಯಿಸಿ. ಪ್ರಶ್ನೆ 24. ಅವನು ತನ್ನ ಕೆಲಸವನ್ನು ಮಾಡಿಕೊಂಡನು. ತುಳುವಿಗೆ ಅನುವಾದಿಸಿ. ಆಯ್ಕೆಗಳು: ಎ. ಆಯೆ ಆಯನ ಬೇಲೆ ಮಲ್ತೆ. ಬಿ. ಆಯೆ ಎನ್ನ ಬೇಲೆ ಮಲ್ತೊಂಡೆ. ಸಿ. ಆಯೆ ತನ್ನ ಬೇಲೆ ಮಲ್ತೊಂಡೆ. ಡಿ. ಆಯೆ ನಿನ್ನ ಬೇಲೆ ಮಲ್ತೊಂಡೆ. ಪ್ರಶ್ನೆ 25. ಕಲ್ಪು ಆತ್ಮಾರ್ಥಕ ಕ್ರಿಯಾಪದಕ್ಕೆ ಬದಲಾಯಿಸಿ. ಸರಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿ. ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೋಡಬಹುದು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.